ಕವಿತಾ ಪ್ರಕಾಶನ ಮೈಸೂರು ಸೇಂಟ್ ಅಲೋಷಿಯಸ್ ಪರಿಗಣಿತ ವಿಶ್ವವಿದ್ಯಾಲಯದ ಕನ್ನಡ ವಿಭಾಗದ ಸಹಯೋಗದೊಂದಿಗೆ ಬಿಎಂ ಬಶೀರ್ ಅವರ ಅಗ್ನಿಪಥ ಎಂಬ ಕಾದಂಬರಿಯ ಬಿಡುಗಡೆ ಕಾರ್ಯಕ್ರಮವು ನಗರದ ಸೇಂಟ್ ಅಲೋಷಿಯಸ್ ಕಾಲೇಜಿನ ಸಹೋದಯ ಸಭಾಗೃಹದಲ್ಲಿ ನಡೆಯಿತು. ಯುದ್ಧವು ಕೇವಲ ಸೇನೆಯ ಬದುಕು ಅಲ್ಲ, ಅದು ದೇಶದ ರಾಜಕೀಯ ಪ್ರತಿಫಲನವೂ ಆಗಿದೆ. ಸಮಕಾಲೀನ ಯುದ್ಧಗಳಿಂದ ಸತ್ಯವು ಸಾಯುತ್ತಿದೆ. ಯುದ್ಧಗಳು ಉನ್ಮಾದವನ್ನು ಸೃಷ್ಟಿಸುತ್ತದೆ, ದೊಡ್ಡ ಬೆಲೆಯನ್ನು ತೆರುವಂತೆಯೂ ಮಾಡುತ್ತದೆ. ಹಾಗಾಗಿ ಯುದ್ಧಗಳು ಉನ್ಮಾದವಾಗದಿರಲಿ, ಅದು ಅಂತಿಮ ಆಯ್ಕೆಯಾಗಲಿ. ಯುದ್ಧವು ನ್ಯಾಯದ ಬುನಾದಿಯ ಮೇಲೆ ಕಟ್ಟುವಂತಿರಬೇಕು. ಅದನ್ನು ಯಾವತ್ತೂ ಕೂಡ ಪ್ರಥಮ ಆಯ್ಕೆಯಾಗಿ ಮಾಡಬಾರದು ಎಂದು ಶಿವಸುಂದರ್ ಹೇಳಿದರು. ಬೇರೆ ಬೇರೆ ರೀತಿಯಾದಂಥ ಈ ದೇಶದಲ್ಲಿರುವ ಜಾತಿ ವ್ಯವಸ್ಥೆ ಇತ್ಯಾದಿಗಳು ನಡೆಸುವಂತಹ ನಿರಂತರ ಯುದ್ಧ, ಈ ಎಲ್ಲ ಯುದ್ಧಗಳ ಸಾರ ಇಲ್ಲಿ ಸಿಗುತ್ತೆ. ಸ್ನೇಹಿತರೆ, ಇವತ್ತು ಮೇ 10ಕ್ಕೆ ಒಂದು ತನ್ನದೇ ಆದಂಥ ಮಹತ್ವ ಇದೆ. 1857 ಮೇ 10ನೇ ತಾರೀಕು ಈ ದೇಶದ ಮುಸ್ಲಿಂ ಮತ್ತು ಹಿಂದೂ ಸೈನಿಕರಿಬ್ಬರೂ ಒಟ್ಟಿಗೆ ಸೇರಿ ಭಾರತದ ಪ್ರಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವನ್ನು ಪ್ರಾರಂಭಿಸಿದಂಥ ದಿನ ಮೇ 10ನೇ ತಾರೀಕು. ಆ ರೀತಿ ದೇಶದ ಚರಿತ್ರೆಯ ಇತಿಹಾಸದಲ್ಲಿ ಒಂದು ಸೇನೆ, ಜನರ ಸೇನೆ ತಾವೇ ಕಟ್ಟಿಕೊಂಡಾಗ, ಈ ದೇಶವನ್ನು ಉಳಿಸ್ಕೊಳ್ಬೇಕು ಅಂತಾದಾಗ ಆ ಸೇನೆಯ ಒಳಗಡೆ ಒಂದು ರೀತಿ ನಾವೆಲ್ಲರೂ ಸ್ನೇಹಿತರು ಅನ್ನುವಂತಹ ಭಾವನೆ. ಕೃತಿಯನ್ನು ಪರಿಚಯಿಸಿದ ಹಿರಿಯ ಲೇಖಕ ವಾಸುದೇವ ಬೆಳ್ಳೆ ಸತ್ಯ ಅವರು ವಾಸ್ತವವನ್ನು ವಿಶ್ಲೇಷಿಸುವ ಎಚ್ಚರಿಕೆಯ ಕಾದಂಬರಿ ಇದಾಗಿದೆ. ಸದ್ಯದ ರಾಜಕೀಯ ಚಿತ್ರಣವು ಬರೆಯಲು ಶೈಲಿ, ವಿಷಯವನ್ನು ಬದಲಿಸುತ್ತಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಈ ಇಡೀ ಕಾದಂಬರಿ, ಬಶೀರ್ ಅವರ ಈ ಕಾದಂಬರಿ ಸ್ಥೂಲವಾಗಿ ಸತ್ಯ ಮತ್ತು ವಾಸ್ತವವನ್ನು ಮರೆಮಾಚುವ ಒಂದು ಭ್ರಮಾತ್ಮಕ ಲೋಕದ ವಿರುದ್ಧವೇ, ಅಥವಾ ಸತ್ಯ ಮತ್ತು ವಾಸ್ತವವನ್ನು ವಿಶ್ಲೇಷಣೆ ಮಾಡುವ ಒಂದು ನಮ್ಮ ಇವತ್ತಿನ ಭ್ರಮಾತ್ಮಕ ಕಥನಗಳ ವಿರುದ್ಧ ಒಂದು ಎಚ್ಚರಿಕೆಯನ್ನು ಕೊಡ್ತಕ್ಕಂಥ ಒಂದು ಕಾದಂಬರಿ ಅದು. ಈಗ ನಾವು ಕಾದಂಬರಿಗಳ ಒಂದು ಕನ್ನಡ ಕಾದಂಬರಿಗಳ ಪರಂಪರೆ ಗಮನಿಸಿದರೆ, ಈ ಕುವೆಂಪು ಕಾದಂಬರಿಗಳು ನೋಡಿದರೆ ಅಲ್ಲಿ ಶ್ರೇಣೀಕರಣ ಪ್ರಶ್ನೆಗಳು ಬರ್ತವೆ. ನೀವು ಮಲೆಗಳಲ್ಲಿ ಮದುಮಗಳು ನೋಡ್ಬೋದು, ಕಾನೂರು ಹೆಗ್ಗಡ್ತಿ ನೋಡ್ಬೋದು. ಬೇರೆ ಬೇರೆ ಸಮುದಾಯಗಳ ಒಂದು ಜಾತಿ ಮತ್ತು ವರ್ಗದ ಪ್ರಶ್ನೆಗಳು ಬರ್ತವೆ. ಅಲ್ಲೊಂದು ಸಾಮಾಜಿಕ ನ್ಯಾಯವನ್ನು ಕುವೆಂಪು ಮುಂದಿಡ್ತಾರೆ. ಮತ್ತು ಆಧುನಿಕತೆ ಪ್ರವೇಶ ಆಗ್ತಿದ್ದಂಥಕ್ಕೆ ಈ ಜಾತಿ ಕಟ್ಟುಪಾಡುಗಳಲ್ಲಿ ಏನು ಪಲ್ಲಟ ಆಗ್ತಾ ಇದೆ, ಏನು ಆಗಬೇಕಾಗಿದೆ ಪಲ್ಲಟಗಳು, ಅದಕ್ಕೊಂದು ಫ್ಯೂಚರ್ ಅನ್ನೋದು ಏನಿದೆ ಅನ್ನೋದನ್ನ ಕಾದಂಬರಿಗಳು ವಿಶ್ಲೇಷಣೆ ಮಾಡ್ಕೊಂಡು ಬರ್ತವೆ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಹಿರಿಯ ಸಾಹಿತಿ ಚಂದ್ರಕಲಾ ನಂದಾವರ ಮಾತನಾಡಿ, ಸುಳ್ಳು ಹೇಳುವವರ ಮಧ್ಯೆ ಸತ್ಯ ಹೇಳುವ ಧೈರ್ಯವನ್ನು ಕಾದಂಬರಿಕಾರ ಬಶೀರ್ ಮಾಡಿದ್ದಾರೆ. ಅವರ ಈ ಧೈರ್ಯವನ್ನು ಮೆಚ್ಚಲೇಬೇಕು. ಇದು ಕಾಲ್ಪನಿಕ ಕಾದಂಬರಿಯಲ್ಲ, ವಾಸ್ತವ ಚಿತ್ರಣವಾಗಿದೆ ಎಂದು ಹೇಳಿದರು. ಅದರಿಂದ ನನ್ನ ಪಾಲಿಗೆ ಇದು ಒಂದು ಕಾಲ್ಪನಿಕ ಕಾದಂಬರಿಯಲ್ಲ, ಇದು ವಾಸ್ತವವಾದಂತಹ ದಕ್ಷಿಣ ಕನ್ನಡ ಜಿಲ್ಲೆಯ ಅಥವಾ ಮಂಗಳೂರು ಮತ್ತು ದಕ್ಷಿಣ ಪುತ್ತೂರೆಲ್ಲ ಬರ್ತದೆ. ಅದರಿಂದ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ವಾಸ್ತವ ಚಿತ್ರಣ ಈ ಕಾದಂಬರಿ. ಅದನ್ನು ಬರೆಯುವ ಧೈರ್ಯ ಮಾಡಿದಾರಲ್ಲ ಬಶೀರ್, ಅದಕ್ಕೆ ನಾನು ಅವರನ್ನು ಮೊದಲಿಗೆ ಅಭಿನಂದಿಸ್ತೇನೆ. ಇದು ಬರೀಲಿಕ್ಕೆ ಸಾಧ್ಯ ಆಗುವುದು ಅಂತಂದರೆ ಅದು ಮಾನವ ಪ್ರೀತಿಯಿಂದ ಮಾತ್ರ. ಮಾನವ ಪ್ರೀತಿಯ ತಳಹದಿಯಲ್ಲಿ ಬರೀಲಿಕ್ಕೆ ಸಾಧ್ಯ ಆಗುವುದಾಗಿದ್ದರೆ ಅಂಥ ಸಾಹಿತ್ಯ ನವೋದಯದಲ್ಲೂ ಬಂದಿದೆ, ನವ್ಯದಲ್ಲಿ ಬಂದಿದೆಯೋ ಅಂತ ಹೇಳಿದರೆ ಅದು ಉದ್ದ. ಕಾದಂಬರಿಕಾರ ಬಿಎಂ ಬಶೀರ್ ತಮ್ಮ ಅನಿಸಿಕೆ ವ್ಯಕ್ತಪಡಿಸಿದರು. ಮುಖ್ಯವಾಗಿ ವಾರ್ತಾಭಾರತಿ ಈ ಕಾದಂಬರಿಯನ್ನು ನನ್ನಿಂದ ಬರೆಸಿಕೊಂಡಿದ್ದು. ವಾರ್ತಾಭಾರತಿ ಕೊಟ್ಟ ಸ್ವಾತಂತ್ರ್ಯದಿಂದಾಗಿ ನಾನು ಈ ಕಾದಂಬರಿಯನ್ನು ಬರೆದು ಮುಗಿಸ್ಲಿಕ್ಕೆ ಸಾಧ್ಯ ಆಯಿತು. ಮಾತ್ರ ಅಲ್ಲ, 2 ತಿಂಗಳ ಕಾಲ ವಾರ್ತಾಭಾರತಿ ಪತ್ರಿಕೆ ಇದನ್ನು ಧಾರಾವಾಹಿಯಾಗಿ ಪ್ರಕಟಿಸಿದೆ. ಮುಖ್ಯವಾಗಿ ಇದು ಕಾದಂಬರಿ ರೂಪ ಪಡೆಯುವುದಕ್ಕೆ ವಾರ್ತಾಭಾರತಿಯನ್ನು ನಾನು ನೆನೆದುಕೊಳ್ಳದೇ ಇದ್ದರೆ ತಪ್ಪಾಗ್ತದೆ. ಹಾಗೆಯೇ ಅದರ ಈ ಸಂದರ್ಭದಲ್ಲಿ ಅದರ ಪ್ರಕಟಣೆಗೆ ಅವಕಾಶ ಮಾಡಿಕೊಟ್ಟಂತಹ ಪ್ರಧಾನ ಸಂಪಾದಕರು, ನನಗೆ ನೆರವಾದ ಸಹೋದ್ಯೋಗಿಗಳು ಎಲ್ಲರಿಗೂ ನಾನು ಕೃತಜ್ಞತೆಯನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ವೇದಿಕೆಯಲ್ಲಿ ಸೇಂಟ್ ಅಲೋಷಿಯಸ್ ಪರಿಗಣಿತ ವಿಶ್ವವಿದ್ಯಾಲಯದ ಕನ್ನಡ ವಿಭಾಗದ ಮುಖ್ಯಸ್ಥ ದಿನೇಶ್ ನಾಯಕ್ ಉಪಸ್ಥಿತರಿದ್ದರು.
ಕವಿತಾ ಪ್ರಕಾಶನದ ಗಣೇಶ ಅಮೀನಗಡ ಸ್ವಾಗತಿಸಿದರು. BA ಮೊಹಮ್ಮದ್ ಅಲಿ ಕಮ್ಮರಡಿ ಕಾರ್ಯಕ್ರಮ ನಿರೂಪಿಸಿದರು. ನಾಗೇಶ್ ಕಾವೂರು, V4 ನ್ಯೂಸ್, ಮಂಗಳೂರು.